ಕಾಪು ಮಹತೋಬಾರ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಶ್ರೀ ಜನಾರ್ದನ ದೇವರ ಮೂಲ ಬಿಂಬ ಮತ್ತು ಉತ್ಸವ ಮೂರ್ತಿಗೆ ಚಿನ್ನದ ಕವಚ, ಪ್ರಭಾವಳಿ ಹಾಗೂ ಶ್ರೀ ಜನಾರ್ದನ ದೇವರ ಗರ್ಭಗುಡಿ, ಶ್ರೀ ಮಹಾಗಣಪತಿ ದೇವರ ಗರ್ಭಗುಡಿ, ಮುಖ್ಯ ಪ್ರಾಣ ದೇವರ ಗರ್ಭಗುಡಿ, ದ್ವಾರ ಬಾಗಿಲುಗಳಿಗೆ ಬೆಳ್ಳಿಯ ಹೊದಿಕೆ ಹೊದಿಸುವ ಕಾರ್ಯಕ್ರಮದ ಪ್ರಾರಂಭ ಮುಹೂರ್ತ ಭಾನುವಾರ ನಡೆಯಿತು. ಸ್ವರ್ಣ ಪ್ರಭಾವಳಿ ಮತ್ತು ರಜತ ದ್ವಾರ ಸಮರ್ಪಣಾ ಸಮಿತಿಯ ಆಶ್ರಯದಲ್ಲಿ ದೇಗುಲದ ಪ್ರಧಾನ ತಂತ್ರಿ ಕಲ್ಯ ಶ್ರೀಶ ತಂತ್ರಿಗಳ ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಿದ ಬಳಿಕ ಸುಮಾರು 75 ಲಕ್ಷ ರೂಪಾಯಿ ವೆಚ್ಚದ ಸ್ವರ್ಣ ಪ್ರಭಾವಳಿ ಮತ್ತು ರಜತ ದ್ವಾರ ಸಮರ್ಪಣಾ ಪೂರ್ವಕವಾದ ಪ್ರಾರಂಭ ಮುಹೂರ್ತ ರೂಪದಲ್ಲಿ ಬೆಳ್ಳಿ ಮತ್ತು ಸ್ವರ್ಣ ಸಂಗ್ರಹಕ್ಕೆ ಚಾಲನೆ ನಡೆಸಲಾಯಿತು. ಈ ಸಂದರ್ಭ ಕಾಪು ಸಾವಿರ ಸೀಮೆಯ ಭಕ್ತಾದಿಗಳು ಉಪಸ್ಥಿತರಿದ್ದರು. ಸಾವಿರ ಸೀಮೆಯ ಒಡೆಯ ಶ್ರೀ ಲಕ್ಷ್ಮೀನಾರಾಯಣ ದೇವರಿಗೆ ಇವತ್ತು ಸ್ವರ್ಣ ಪ್ರಭಾವಳಿಯ ಸಮರ್ಪಣೆಯ ಬಗ್ಗೆ ಮುಹೂರ್ತ ಹಾಗೂ ದೇವರ ಗರ್ಭಗುಡಿಯ ದ್ವಾರಕ್ಕೆ ರಜತ ಕವಚ, ಬೆಳ್ಳಿಯ ಕವಚವನ್ನು ಧಾರಣೆ ಮಾಡುವಂಥ ಒಂದು ಸಂಕಲ್ಪ ಮಾಡುವಂಥ ಒಂದು ಕಾರ್ಯಕ್ರಮ ನಾವೆಲ್ಲ ಸೇರಿದ್ದೇವೆ.